ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಸೋರೆಕಾಯಿ ಹಲ್ವ ಮಾಡ್ತೇನೆ, ಬನ್ನಿ ನೋಡುವ. ಈಗ ಇದು ಸೋರೆಕಾಯಿ ಹಾಕ್ಕೊಳ್ತಿದ್ದೆ ನೋಡಿ. ಇದು ಮೆಜರ್ಮೆಂಟಲ್ಲಿ 3 ಕಪ್ ಹಾಕ್ಕೊಳ್ತಿದ್ದೇನೆ. ಇದರಲ್ಲಿ 2 ಕಪ್ ಇದೆ, ಒಟ್ಟಿಗೆ ಹಾಕ್ಕೊಳ್ತಿದ್ದೇನೆ. ಎಣ್ಣೆ ಬೇಯಿಸ್ತಾ ಇದ್ದೇನೆ. ಈಗ ಇದಕ್ಕೆ ಟೇಸ್ಟಿಗೆ ಒಂದು ಅರ್ಧ ಕಪ್ಪು ಹಾಲು ಹಾಕ್ತಾ ಇದ್ದೇನೆ. ಇದು ಒಟ್ಟಿಗೆ ಈಗ ಬೇಯಬೇಕು. ಮುಚ್ಚಳ ಮುಚ್ಚಿಟ್ಟು ಬೇಯಿಸುವ. ಈಗ ನೀರೆಲ್ಲ ಇಂಗಿದೆ ನೋಡಿ, ನೀರು ಇಂಗಿದು ಬೆಂದಿದೆ. ಈ ಹೊತ್ತಿನಲ್ಲಿ ನಾವು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಆಗ ನಾವು ತುಪ್ಪ ಹಾಕ್ಕೊಳ್ಳಿಲ್ಲ, ಅದಕ್ಕೆ ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ನೋಡಿ ಮೆಜರ್ಮೆಂಟ್ ಇದು 4 ಸ್ಪೂನ್ ಇದರಲ್ಲೇ ಹಾಕ್ಕೊಳ್ತಿದ್ದೀನಿ ಒಟ್ಟಿಗೆ. ನಾನು ಅದರಲ್ಲೇ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹುರ್ಕೊಂಡಿದ್ದೇನೆ, ಹಾಗಾಗಿ ಅದನ್ನೇ ಹಾಕ್ಕೊಳ್ತಿದ್ದೇನೆ. ಈಗ ಸಕ್ಕರೆ ಸೇರಿಸ್ಕೊಳ್ತೇನೆ. ಸಕ್ಕರೆ ಸೇರಿಸ್ಕೊಂಡು ಗಟ್ಟಿ ಆಗಬೇಕು. ಅಂದರೆ ಇದರಲ್ಲಿ ಫುಲ್ 1 ಕಪ್ಪು, ಅಂದರೆ ಇದರಲ್ಲಿ ಈಗ ಸ್ವಲ್ಪ ಕಡಿಮೆ ಕಾಣ್ತದೆ ನಿಮಗೆ. ಅದು ನಾನು ಏಲಕ್ಕಿ ಪುಡಿ ಮಾಡ್ಕೊಳ್ಳಿಕ್ಕೆ ತಗೊಂಡಿದ್ದೇನೆ. 1 ಕಪ್ಪು ಫುಲ್ಲು ಸಕ್ಕರೆ ಹಾಕಿದರೆ ಸರಿ ಆಗ್ತದೆ. 3 ಕಪ್ಪು ಸೋರೆಕಾಯಿಗೆ 1 ಕಪ್ಪು ತುರಿದಿಟ್ಟ ಸೋರೆಕಾಯಿಗೆ 1 ಕಪ್ಪು ಸಕ್ಕರೆ. ಇನ್ನು ತಳ ಹಿಡಿಯದಾಗೆ ನಾವು ಸಮಾಧಾನವಾಗಿ ನಿಧಾನಕ್ಕೆ ತಿರುಗಿಸಿಕೊಳ್ತಾ ಇರಬೇಕು. ಅದು ಸ್ವಲ್ಪ ಲೇಟ್ ಆಗ್ತದೆ. ನಮಗೆ ಅದರ ನೀರೆಲ್ಲ ಇಂಗುವಾಗ, ಇನ್ನು ಮತ್ತೆ ಸಕ್ಕರೆ ಹಾಕಿದ ಮೇಲೆ ನೀರು ಬಿಡೋದಲ್ಲ, ಸ್ವಲ್ಪ ನೀರು ಬಿಟ್ಟು ಮತ್ತೆ ಅದು ಇಂಗಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ. ಹೀಗೆ ಎಲ್ಲ ಸರಿ ಮಾಡ್ಕೊಳ್ತೇನೆ. ಹೀಗೆ ಒಮ್ಮೆ ಸರಿಯಾಗಿ ನೀರಾಗುತ್ತೆ ಇದು ಸಕ್ಕರೆ ಹಾಕಿದ ಮೇಲೆ. ಆದ ನಂತರ ಅದು ಇಂಗಬೇಕಿನ್ನು ಫುಲ್ಲು. ಇಂಗುವವರೆಗೆ ನಾವು ನಿಧಾನ ತಳ ಹಿಡಿಯೋದಾಗಿ. ಈಗ ನೋಡಿ ಇದಾಗಿದೆ. ಆದರೆ ನಾವು ಇನ್ನೂ ಸೇರಿಸಬೇಕಾದದನ್ನೆಲ್ಲ ಸೇರಿಸಬೇಕಲ್ಲ, ಹಾಗೆ ಇದು ನಿಮಗೆ ನಾನು ಆಗ ಹೇಳಿದಾಗೆ 2 ಸ್ಪೂನು ಸಕ್ಕರೆಯನ್ನು ತೆಗೆದು ಅದಕ್ಕೆ ಏಲಕ್ಕಿ 4 ಏಲಕ್ಕಿಯನ್ನು ಹಾಕಿ ಈಗ ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಹಾಕ್ಕೊಳ್ತೇನೆ. ಅದರಲ್ಲಿ ಅಂತಂದರೆ ಒಂದು ತಾಳ್ಮೆ ಬೇಕು. ಅದು ನೀರು ಇಂಗುವವರೆಗೆ ನಾವು ಬಿಡಾದೆ ಕೈ ಆಡಿಸೋದು ಒಂದು ನಮಗೆ ತಾಳ್ಮೆ ಬೇಕಾಗಿದೆ. ಎಲ್ಲ ಕೆಲಸದಲ್ಲಿ ಆಗಿರ್ತದೆ. ಆದರೆ ಇದು ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಂಡದ್ದು ನಾನು ಹಾಕ್ಕೊಳ್ತಿದ್ದೇನೆ. ಈಗ ಈ ಟೈಮಲ್ಲಿ ಹೇಗೆ ಬಂತು ನೋಡ್ತಾ ಇದ್ದೀರಲ್ಲ, ಹೇಗೆ ಬಂತು, ಚೆನ್ನಾಗಿ ಬಂತಲ್ಲ. ಹಾಕ್ಕೊಂಡಿದ್ದೀನಿ, ಹಾಲು ಹಾಕ್ಕೊಂಡು ನಾನು ಮಾಡ್ತಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ಒಮ್ಮೆ ಮಾಡಿ. ಇದು ಯಾವ ಕಾಶ ಹಲ್ವಕ್ಕಿಂತಲೂ ಕಡಿಮೆ ಇಲ್ಲ. ಇದು ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಅಷ್ಟು ಚೆನ್ನಾಗಾಗಿದೆ. ಈಗ ಸಾಕಲ್ಲ, ಈಗ ಸಾಕು. ಇನ್ನು ಹಾಫ್ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ, ಮಾಡಿದ ಮೆಥಡ್ ಎಲ್ಲ ಕರೆಕ್ಟು ನೋಡಿದ್ರಲ್ಲ.
ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಕೊಟ್ಟಿದ್ದೇನೆ. ಹಾಗೆ ಮಾಡ್ಕೊಳ್ಳಿ, ಒಳ್ಳೇದು ಬಂದಿದೆ, ಒಳ್ಳೆ ರುಚಿಯಾಗಿದೆ. ಹಾಗೆ ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.